29 ರಾಜ್ಯಗಳು, 6 ರಾಷ್ಟ್ರಾಡಳಿತ ರಾಜ್ಯಗಳು, ಸುಮಾರು 6400ಕ್ಕೂ ಹೆಚ್ಚು ಜಾತಿಗಳು, 1618 ಭಾಷೆಗಳು, ವೈವಿಧ್ಯಮಯವಾದಂತಹ 29 ರಾಷ್ಟ್ರೀಯ ಹಬ್ಬಗಳು, ಇವೆಲ್ಲ ನಮ್ಮ ಭಾರತ ದೇಶದ ವೈವಿಧ್ಯತೆ. ಹಾಗಿದ್ರೆ ಇವತ್ತು ವಿಶೇಷತೆ ಏನು? 72ನೇ ಗಣರಾಜ್ಯೋತ್ಸವ ದಿನ. ದೇಶಾದ್ಯಂತ ಸಂಭ್ರಮವೇ ಎದ್ದು ಕಾಣ್ತಾ ಇತ್ತು. ದೆಹಲಿಯಲ್ಲಿ ರಾಷ್ಟ್ರಪತಿ ಕೋವಿಂದ್ ಅವರು ಧ್ವಜಾರೋಹಣ ಮಾಡಿದ್ರು. ಉಡುಪಿಯಲ್ಲೂ ಕೂಡ ಸಂಭ್ರಮ ಬಹಳ ಜೋರಾಗಿತ್ತು. ನೂತನ ಮೀನುಗಾರಿಕಾ ಸಚಿವರಾಗಿ ಆಯ್ಕೆಯಾದಂತಹ ಎಸ್ ಅಂಗಾರ ಅವರು ಧ್ವಜಾರೋಹಣ ಮಾಡಿದ್ರು. ಹಾಗಿದ್ರೆ ಇಂದಿನ ಗಣರಾಜ್ಯೋತ್ಸವದ ಸಂಭ್ರಮ ಹೇಗಿತ್ತು ನೋಡೋಣ. ಇಂದು ದೇಶಾದ್ಯಂತ 72ನೇ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ರಾಷ್ಟ್ರ ರಾಜಧಾನಿ ರಾಜಪಥದಲ್ಲಿ ಸಂಭ್ರಮ ಕಳೆಕಟ್ಟಿದ್ದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಧ್ವಜಾರೋಹಣ ಮಾಡಿದ್ರು. ಗಣರಾಜ್ಯೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವ ಪರೇಡ್ ಮತ್ತು ಸ್ತಬ್ಧಚಿತ್ರ ಪ್ರದರ್ಶನ ಜನರನ್ನು ಯಥಾಪ್ರಕಾರ ಗಮನ ಸೆಳೆಯಿತು. ಫ್ರಾನ್ಸ್ ದೇಶದಿಂದ ಖರೀದಿಸಿರುವ ರಫೇಲ್ ಫೈಟರ್ ಜೆಟ್ಗಳು ಮೊದಲ ಬಾರಿಗೆ ಪರೇಡ್ನಲ್ಲಿ ಭಾಗವಹಿಸಿದವು. ಅದರಲ್ಲೂ ಭಾರತದ ಮೊದಲ ಮಹಿಳಾ ಪೈಲಟ್ ಆಗಿರುವುದು ಇದೇ ಮೊದಲು. ಇನ್ನು ಲಡಾಖ್ನ ಐತಿಹಾಸಿಕ ತಿಕ್ಸೆ ಮಾನೆಸ್ಟರಿ ಹಾಗೂ ಅದರ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸುವ ಸ್ತಬ್ಧಚಿತ್ರ ಪ್ರದರ್ಶನ, ಆಂಧ್ರ ಪ್ರದೇಶದ ಪ್ರಸಿದ್ಧ ಲೇಪಾಕ್ಷಿ ದೇವಸ್ಥಾನದ ಸ್ತಬ್ಧಚಿತ್ರ, ಉತ್ತರ ಪ್ರದೇಶದಿಂದ ರಾಮ ಮಂದಿರದ ಪ್ರತಿಕೃತಿ ಇರುವ ಸ್ತಬ್ಧಚಿತ್ರ ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಹೊಸ ಮೆರುಗನ್ನು ನೀಡಿತು. ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಪಡೆಗಳ ಮುಖ್ಯಸ್ಥರು ಸೇರಿದಂತೆ ಸಿಡಿಎಸ್ ರಾವತ್ ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ದೇಶಕ್ಕಾಗಿ ವೀರ ಮರಣವನ್ನ ಪಡೆದ ಸೈನಿಕರಿಗೆ ಪ್ರಧಾನಿಯವರು ಗೌರವವನ್ನ ಸಮರ್ಪಿಸಿದ್ರು. ಇದು ಸೈನಿಕರಿಗೆ ವಿಶೇಷ ಗೌರವ ನಮನ. ಇದೇ ರೀತಿಯಾಗಿ ಪೆರೇಡ್ನಲ್ಲಿ ಹಲವು ರಾಜ್ಯಗಳ ಸ್ತಬ್ಧ ಚಿತ್ರಗಳು ಹಾಗೂ ವೈವಿಧ್ಯಮಯ ಪೆರೇಡ್ನ ತುಂಬ ರಾಷ್ಟ್ರದ ರಕ್ಷಣಾ ಪಡೆಗಳ ಕವಾಯತುಗಳು, ಅದೇ ರೀತಿಯಾಗಿ ಪಥಸಂಚಲನ ಬಹಳಷ್ಟು ಗಮನವನ್ನು ಸೆಳೆಯಿತು. ಇದೇ ಸಂದರ್ಭದಲ್ಲಿ ಇಡೀ ವಿಶ್ವದ ಏಕೈಕ ಅಶ್ವದಳ, ಅದೇ ರೀತಿಯಾಗಿ ಒಂಟೆ ಪಡೆ ಇವು ಕೂಡ ಜನಾಕರ್ಷಣೆಯ ಕೇಂದ್ರವಾಗಿತ್ತು. ಅದೇ ರೀತಿ ಉಡುಪಿಯಲ್ಲೂ ಕೂಡ 70ನೇ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು. ಉಡುಪಿ ಜಿಲ್ಲೆಯಲ್ಲೂ ಗಣರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಸಂಭ್ರಮದಿಂದನೇ ಆಯೋಜಿಸಲಾಗಿತ್ತು. ನೂತನ ಮೀನುಗಾರಿಕಾ ಸಚಿವರಾದ ಎಸ್ ಅಂಗಾರ ಧ್ವಜಾರೋಹಣಗೈದರು. ಬಳಿಕ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಮೀನುಗಾರಿಕೆ ಸೇರಿದಂತೆ ಅನೇಕ ವಿಭಾಗಗಳು ನೀಡಲಾಗುವ ಅನುದಾನದ ಬಗ್ಗೆಯೂ ಮಾಹಿತಿಯನ್ನು ನೀಡಿದರು. ಆ ಬಳಿಕ ಪರೇಡ್ ನಡೆಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜು ತಂಡಗಳು, ಅದೇ ರೀತಿಯಾಗಿ ಹೋಮ್ ಗಾರ್ಡ್ ಹಾಗೆ ಕೋಸ್ಟ್ ಗಾರ್ಡ್ ಇವೆಲ್ಲ ಪಥಸಂಚಲನದಲ್ಲಿ ಭಾಗಿಯಾದವು. ಅದೇ ಸಂದರ್ಭದಲ್ಲಿ SSLC ಮತ್ತು PUCಯಲ್ಲಿ ಅಧಿಕ ಫಲಿತಾಂಶ ಗಳಿಸಿದ ಕಾಲೇಜುಗಳ ಪ್ರಾಂಶುಪಾಲರನ್ನು ಸನ್ಮಾನಿಸಲಾಯಿತು. ಶ್ರೇಷ್ಠ ಕೃಷಿಕ, ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ, ಭತ್ತದ ಬೆಳೆ ಸ್ಪರ್ಧೆ ವಿಜೇತರಿಗೆ ಬಹುಮಾನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್, SP ವಿಷ್ಣುವರ್ಧನ್, ಶಾಸಕ ರಘುಪತಿ ಭಟ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕರಡಿಸಲು ಕ್ರಮ ವಹಿಸಲಾಗುತ್ತಿದೆ. ಇದರಿಂದ ಒಂದೇ ನೀಲಿ ನಕಾಶೆ ಅಡಿಯಲ್ಲಿ 10 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಕೈಗೊಳ್ಳಬಹುದಾದ ಯೋಜನೆಗಳನ್ನು ಅಡಕಗೊಳಿಸಲಾಗುವುದು.